ಭತ್ತದ ಕೃಷಿಗೆ ಸಾಂಪ್ರದಾಯಿಕ ನುಗಕಟ್ಟಿದ ಎತ್ತುಗಳ ಮೂಲಕ ಉಳುಮೆ, ಆಧುನಿಕ ಟಿಲ್ಲರ್ ಚಲಾಯಿಸಿ ಕೃಷಿಯ ಸುಧಾರಿತ ತಂತ್ರಜ್ಞಾನದ ಮಾಹಿತಿ. ಭತ್ತದ ಸಸಿ ನಾಟಿ ಮಾಡುವ ವಿಧಾನವನ್ನ ಸ್ವತಃ ತಾವೇ ಮಾಡಿ ತೋರಿಸುವ ಮೂಲಕ ಸೋಮೇಶ್ವರ ಗ್ರಾಮದ ಪಿಲಾರು ಬೈಲಿನ 4.5 ಎಕರೆ ಕೃಷಿ ಭೂಮಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಶನಿವಾರ ಅರ್ಧ ದಿನಗಳ ಕಾಲ 11 ಪದವಿ ಪೂರ್ವ ಕಾಲೇಜುಗಳ 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸ್ಥಳೀಯ ರೈತರೊಂದಿಗೆ ಸೇರಿ ಕೃಷಿ ಪಾಠ ಮಾಡಿದರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ, ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಇವುಗಳ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಕೃಷಿ ಇಲಾಖೆ, ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರು ಸಹಯೋಗದಲ್ಲಿ, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ತಾಂತ್ರಿಕ ಮಾರ್ಗದರ್ಶನದಲ್ಲಿ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಕೃಷಿಯೆಡೆಗೆ ವಿದ್ಯಾರ್ಥಿ ಸಮೂಹ ಹಾಗೂ ಯುವ ಜನತೆಯ ನಡೆ ಕಾರ್ಯಕ್ರಮದ ಭಾಗವಾಗಿ ರೈತರ ಕೃಷಿ ಭೂಮಿಯಲ್ಲಿ ವಿದ್ಯಾರ್ಥಿಗಳ ಕೃಷಿ ಪಾಠಕ್ಕೆ ಸಾಕ್ಷಿಯಾದರು. ಬೆಳಗ್ಗೆ 9 ಗಂಟೆಗೆ ಆಗಮಿಸಿದ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಗದ್ದೆಗೆ ಇಳಿದು ಆರಂಭದಲ್ಲಿ ಸಾಂಪ್ರದಾಯಿಕ ಉಳುಮೆಯಾದ ಎತ್ತುಗಳಿಗೆ ನುಗಕಟ್ಟಿ ಉಳುಮೆ ನಡೆಸಿದರು. ಬಳಿಕ ಟಿಲ್ಲರ್ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಉಳುಮೆ ನಡೆಸಿ ಭತ್ತದ ಸಸಿಯನ್ನು ನಾಟಿ ಮಾಡುವ ಕಾರ್ಯ ಆರಂಭಿಸಿದರು. ಅಂತಿಮವಾಗಿ ವಿದ್ಯಾರ್ಥಿಗಳೊಂದಿಗೆ ಕೃಷಿ ಗೀತೆಗೆ ಹೆಜ್ಜೆ ಹಾಕಿ ಗದ್ದೆಯಲ್ಲಿ ಸಂಭ್ರಮಿಸಿದರು. ಇವತ್ತು ರೈತರು ಪಡುವಂಥ ಕಷ್ಟ ಏನಿದೆಯಾ, ಅವರ ಶ್ರಮ ಏನಿದೆಯಾ, ಇದನ್ನು ಯಾರು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಯುವಜನಾಂಗ ವಿದ್ಯಾ ಸಮುದಾಯಕ್ಕೆ ಪರಿಚಯ ಭಾಳಷ್ಟು ಕಡಿಮೆ. ಅದು ಇವತ್ತು ಆ ಒಂದು ಗದ್ದೆಗೆ ಇಳಿದು ಅಲ್ಲಿ ಬಹುಶಃ ಇವತ್ತು ಟಿಲ್ಲರ್ ಮುಖಾಂತರ ಅದನ್ನು ಇವತ್ತು ನಾವು ಉಳುಮೆ ಮಾಡಿ ಅದರ ಜೊತೆಯಲ್ಲಿ ಇವತ್ತು ಆ ಎತ್ತಿನ ಮೂಲಕ ಅದಕ್ಕೆ ಆ ಒಂದು ಚಾಲನೆ ಕೊಟ್ಟು ಇದೆಲ್ಲ ಹಿರಿಯರು ನಮ್ಮ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ದ ರೈತರು ಅವ್ರು ಪಡುವಂಥ ಶ್ರಮವನ್ನು ಕಣ್ಣಾರೆ ಕಂಡು ಅದನ್ನು ಪ್ರಾಕ್ಟಿಕಲಿ ಎಕ್ಸ್ಪೆರಿಮೆಂಟ್ ಆಗುವಂಥ ವಿಚಾರ ಕೂಡ ಇವತ್ತು ಆಗಿ ಆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸಿಕೊಳ್ತದೆ. ಹೆಚ್ಚಿನದು ಏನಾಗಿದೆ ಅಂತ ಹೇಳಿದರೆ, ಯಾವೊಂದು ಬರಡು ಭೂಮಿ ಇದೆಯಾ ಆ ಬರಡು ಭೂಮಿಯನ್ನು ಸಂಘ ಸಂಸ್ಥೆಯವರು, ಪತ್ರಕರ್ತ ಸಂಘ ಸಂಸ್ಥೆಯವರು, ಸೊಸೈಟಿಯವರು, ಊರ ಹಿರಿಯ ಕಿರಿಯರು ಎಲ್ಲರೂ ಕೂಡ ಸೇರಿಕೊಂಡ್ರೆ ಆ ಬರಡಾದ ಭೂಮಿಯನ್ನು ಅದು ನಮಗೆ ಹದ ಮಾಡಿ ಅದನ್ನು ಕೃಷಿ ಭೂಮಿಗೆ ಪರಿವರ್ತನೆ ಮಾಡಲಿಕ್ಕೆ ಒಂದು ತೋರಿಸಿಕೊಡುವಂತಹ ಒಂದು ಮಾರ್ಗದರ್ಶನದ ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ನಾನು ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನು ಸರ್ವ ಸದಸ್ಯನು, ಇದಕ್ಕೆ ಸಹಕಾರ ಜಿಲ್ಲಾ ಪತ್ರಕರ್ತರ ಸಂಘದವರನ್ನು, ಅದೇ ಕೋಟೆಕಾರ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣರೆಡ್ಡಿ ಮತ್ತು ಎಲ್ಲ ಸಮಿತಿಯ ಸದಸ್ಯರನ್ನು, ಬಾಲಾಂಜನೇಯ ಕ್ಲಬ್ಬಿನವರು, ವಿವಿಧ ಕ್ಲಬ್ಬಿನವರು ಜೊತೆಯಲ್ಲಿ ಊರವರಿಂದ ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಕ್ಷೇತ್ರದ ವಿದ್ಯಾರ್ಥಿ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಕೃಷಿ ಇಲಾಖೆ ಅಧಿಕಾರಿಗಳು, ಬ್ಯಾಂಕ್ನ ಆಡಳಿತ ವರ್ಗ, ಸ್ಥಳೀಯ ರೈತರು, ವಿವಿಧ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಈ ಕಾರ್ಯದಲ್ಲಿ ಭಾಗವಹಿಸಿದರು.